ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತು ಯುಗಾದಿ ಹಬ್ಬ. ನನ್ನ ಯೂಟ್ಯೂಬ್ನ ಪ್ರತಿಯೊಬ್ಬ ಸದಸ್ಯರಿಗೂ, ನನ್ನ ಫ್ಯಾಮಿಲಿ ಮೆಂಬರ್ ನೀವೆಲ್ಲರೂ ಕೂಡ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬೇವೆಲ್ಲ ತಗೊಬಂದಿದ್ದೀನಿ. ಫಸ್ಟ್ ನನ್ನ ಫ್ಯಾಮಿಲಿ ಆದಂತಹ ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನನ್ನ ಮನೆಯಲ್ಲಿ ಎಲ್ಲರಿಗೂ ನಾನು ಬೇವು ಬೆಲ್ಲನ ಕೊಡ್ತೀನಿ. ಒಂದ್ಸರಿ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ನಾನು. ಇದು ನನ್ನ ಫ್ಯಾಮಿಲಿ. ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವರು ನನ್ನ ಅತ್ತೆ, ಹಾಗೆ ಇವರು ನನ್ನ ಮಾವ, ನನ್ನ ಹಸ್ಬೆಂಡ್ ಹಾಗೂ ನನ್ನ ಪುಟಾಣಿ. ಇದು ಇವರಿಗೆ ನಾನಿವಾಗ ಬೇವು ಬೆಲ್ಲ ಕೊಡ್ತಾ ಇದ್ದೀನಿ. ಬಾಳೆ ಈ ಹೊಸ ವರ್ಷ ನೀವೇನೆಲ್ಲ ಮನಸ್ಸಲ್ಲಿ ಅನ್ಕೋತೀರಾ, ಪ್ರತಿಯೊಂದು ಈಡೇರಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ನಿಮ್ಮೆಲ್ಲರ ಬಾಳಲ್ಲಿ ಕೂಡ ಸುಖ, ಶಾಂತಿ, ನೆಮ್ಮದಿ ಆ ದೇವರು ಕರುಣಿಸ್ಲಿ ಅಂತ ಕೇಳ್ಕೊತೀನಿ. ಇವತ್ತು ನಮ್ಮ ಮನೆಯಲ್ಲಿ ಏನೇನೆಲ್ಲ ನಡೆಯುತ್ತೆ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಡುಗೆ ಆಗಿರ್ಬೋದು ಅಥವಾ ದೇವರ ಪೂಜೆ ಆಗಿರ್ಬೋದು, ಪ್ರತಿಯೊಂದನ್ನು ಈ ದಿನ ಸಂಪೂರ್ಣವಾಗಿ ನಾನು ನಿಮ್ಮ ಜೊತೆ ಕಳಿತೀನಿ ಇವತ್ತು. ಎಸ್ ಫ್ರೆಂಡ್ಸ್, ಪಾಯಸಕ್ಕೆ ಹಾಲು ತೆಗೆದು ಆಯಿತು. ಇವಾಗ ಇನ್ನೇನು ತೊಂಡೆಕಾಯಿ ಒಂದು ಪಲ್ಯ ಮಾಡೋದಿದೆ, ಆನಂತರ ಸಾಂಬಾರು ಮಾಡಬೇಕು. ಒಂದು 2-3 ಐಟಮ್ ಮಾಡ್ತಾ ಇದ್ದೀನಿ. ಅತ್ತೆ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ ಕಡೆ ಈ ಕಡೆ ಓಡ್ತಾ ಇದ್ದಾರೆ ಅವರು ಕೂಡ. ಕಡಲೆ ಸೀಟಿ ಆಗ್ತಾ ಇದೆ, ಕುಕ್ಕರಲ್ಲಿ ಬೇಯ್ತಾ ಇದೆ. ಇನ್ನು ಒಂದು 3-4 ಐಟಮ್ ಆದರೆ ಅಲ್ಲಿಗೆ ನನ್ನ ಕೆಲಸ ಮುಗಿಯುತ್ತೆ ಕಿಚನ್ ಇದು. ನಾನು ಅತ್ತೆ ಸೇರಿಕೊಂಡು ಅಡುಗೆ ಕೆಲಸ ಮುಗಿಸ್ತಾ ಇದ್ದೀವಿ. ಬೇಗನೆ ಅಡುಗೆ ಕೆಲಸ ಒಂದು ಮುಗಿದ್ರೆ ಆನಂತರ ಫುಲ್ ಫ್ರೀ ಆಗಿಬಿಡ್ತೀವಿ, ಏನು ಟೆನ್ಷನ್ ಇರೋದಿಲ್ಲ. ಅದಕ್ಕೋಸ್ಕರ ಬೇಗನೆ ಅಡುಗೆ ಕೆಲಸ ಎಲ್ಲ ಮುಗಿಸ್ತಾ ಇದ್ದೀವಿ. ಶ್ರೇಯಾನಂತೂ ಪದೇ ಬಂದು ನನ್ನನ್ನು ಕರಿತಾನೇ ಇದ್ದ. ಅವನಂತೂ ಒಬ್ಬನೇ ಇದ್ದ. ನಾನು ಕಿಚನಲ್ಲಿ ಬ್ಯುಸಿಯಾಗಿದ್ದೆ. ಅವನಿಗೂ ಸಖತ್ ಬೋರ್ ಆಗ್ತಾಯಿತ್ತು. ಪದೇ ಬಂದು ನನ್ನನ್ನು ಕರೀತಾ ಇದ್ದ. ಕರೆಂಟ್ ಬೇರೆ ಪದೇ ಹೋಗ್ತಾ ಬರ್ತಾಯಿತ್ತು. ಅದಕ್ಕೋಸ್ಕರ ನಾವು ಅರ್ಜೆಂಟಾಗಿ ಬೇಗನೆ ಅಡುಗೆ ಕೆಲಸ ಒಮ್ಮೆ ಮುಗಿದ್ರೆ ಸಾಕಪ್ಪ ಅಂತ ಅಂದ್ಕೊಳ್ತಾ ಇದ್ವಿ. ಎಸ್ ಫ್ರೆಂಡ್ಸ್, ಅಡುಗೆ ಕೆಲಸ ಎಲ್ಲ ಮುಗೀತು, ಕ್ಲೀನಿಂಗ್ ಎಲ್ಲ ಮುಗೀತು. ಪಟ್ಪಟ ಅಂತ ಬೇಗನೆ ಎಲ್ಲ ಮುಗಿಸಿದ್ವಿ. ನಾನು ಅತ್ತೆ ಸೇರಿಕೊಂಡು ಬೇಗನೆ ಕೆಲಸ ಎಲ್ಲ ಮುಗಿಸಿದ್ವಿ. ಅಡುಗೆ ಕೆಲಸ ಒಂದು ಆಗಿಬಿಟ್ರೆ ಆನಂತರ ಎಲ್ಲ ಫ್ರೀ ಆಗ್ತೀವಿ. ಇನ್ನೇನು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆಗೆ ರೆಡಿ ಆಗ್ತಾ ಇದ್ದಾರೆ, ಮಧ್ಯಾಹ್ನದ ಯುಗಾದಿಯ ಪೂಜೆಗೆ. ಇನ್ನೇನು ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆಗೆ ರೆಡಿ ಆಗ್ತೀನಿ. ಹೊಸ ಬಟ್ಟೆ ಹಾಕ್ಕೊಂಡು ಎಲ್ಲರೂ ಕೂಡ ಹೊಸ ವರ್ಷದ ಆಚರಣೆಗೆ ಎಲ್ಲ ಸಿದ್ಧ ಇದ್ದೀವಿ ನಾವು. ನೆಕ್ಸ್ಟ್ ಏನು ಪೂಜೆ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ. ಇಲ್ಲಿ ನನ್ನ ಮಾವ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ಮಾವನ ಜೊತೆ ಶ್ರೇಯಾನ್ ಕೂಡ ಜಾಯಿನ್ ಆಗಿದ್ದಾನೆ, ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಅವರು ಯಾವ ರೀತಿ ಮಾಡ್ತಾಯಿದ್ರು ಅದೇ ರೀತಿಯಾಗಿ ಅವನು ಕೂಡ ಮಾಡ್ತಾ ಇದ್ದ. ದೇವ್ರ ಪೂಜೆ ಕೂಡ ಚೆನ್ನಾಗಾಯಿತು. ಹಬ್ಬ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬಾ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಮಾಡಿ ಮುಗಿಸಿದ್ವಿ. ಇಲ್ಲಿ ನಾನು ನನ್ನ ಅತ್ತೆ ಸೇರಿಕೊಂಡು ಬಡಿಸ್ತಾ ಇದ್ದೀವಿ. ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಇಲ್ಲಿ ಎಲ್ಲರಿಗೂ ಬಡಿಸ್ಬಿಟ್ಟು ಆನಂತರ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಮನೆಯಲ್ಲಿ ಹಬ್ಬದೂಟ, ಮನೆ ತುಂಬ ಜನ, ತುಂಬ ಖುಷಿಯಾಗುತ್ತೆ. ಹಬ್ಬ ಅಂದ ತಕ್ಷಣವೇ ಎಲ್ಲ ನಾವು ಸೇರ್ಕೊಂಡು ಬಿಡ್ತೀವಿ. ಅದು ಏನೋ ಒಂಥರ ಖುಷಿ. ಎಲ್ಲರೂ ಒಟ್ಟಿಗೆ ಸೇರಿದಾಗ ಏನೋ ಒಂಥರ ಖುಷಿ. ಹಬ್ಬನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು.
ಮುಗೀತು ಊಟ ಎಲ್ಲ ಜಸ್ಟ್ ಇವಾಗ ತಾನೇ ಮುಗಿಸಿದ್ವಿ. ಇವತ್ತಿನ ನನ್ನ ವಿಡಿಯೋ ನಾನು ನಿಮ್ಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನನಗೆ ಇನ್ನೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.